ಬೈಕಂಪಾಡಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಬ್ದುಲ್ ಕುಂಜಿ ಮಾಲಕತ್ವದಲ್ಲಿ ಯುಬಿ ಫ್ರೂಟ್ಸ್ ಹೋಲ್ಸೇಲ್ ಡೀಲರ್ ಮಳಿಗೆ ಶುಭಾರಂಭಗೊಂಡಿತ್ತು. ಇಲ್ಲಿ ಎಲ್ಲಾ ಬಗೆಯ ಉತ್ತಮ ದರ್ಜೆಯ ಹಣ್ಣು ಹಂಪಲುಗಳು ಹೋಲ್ಸೇಲ್ ದರದಲ್ಲೇ ಮಾರಾಟ ಮಾಡಲಾಗುತ್ತಿದೆ. ನೂತನ ಅಂಗಡಿಯನ್ನ ಎಪಿಎಂಸಿ ಅಧ್ಯಕ್ಷರಾದ ಕೃಷ್ಣರಾಜ್ ಹೆಗಡೆಯವರ ಅನುಪಸ್ಥಿತಿಯಲ್ಲಿ ಎಪಿಎಂಸಿಯ ಉಪಾಧ್ಯಕ್ಷೆಯಾದ ರಜನಿ ದುಗ್ಗಣ್ಣ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯುಬಿ ಫ್ರೂಟ್ಸ್ ಮಳಿಗೆ ಈಗಾಗಲೇ ಪ್ರಸಿದ್ಧಿಯನ್ನ ಪಡೆದಿದೆ. ಈಗಾಗಲೇ ಗುರುಪುರದಲ್ಲಿ ಅಂಗಡಿ ತೆರೆದಿದ್ದು, ಇದೀಗ ಎಪಿಎಂಸಿಯಲ್ಲಿ ಅವರೇ ಸ್ವತಃ ಖರ್ಚು ಮಾಡಿ ಅಂಗಡಿ ನಿರ್ಮಿಸಿದ್ದಾರೆ. ಅವರ ಈ ಫ್ರೂಟ್ಸ್ ಮಳಿಗೆ ಯಶಸ್ಸನ್ನ ಕಾಣಲಿ ಎಂದು ಶುಭ ಹಾರೈಸಿದರು. ಯುಬಿದಾರನ ಪರಿಚಯ ಇಜ್ಜಾದ ಮಕ್ಕಳಿಗೆ ಎಲ್ಲ ಇಜ್ಜಿ ಹೆಚ್ಚಿನ ಮಕ್ಕಳಿಗೆ ಪರಿಚಯ ಉಂಟು. ತಾಯಿ ಪನ್ನಗ ಮುರಣಿ ಕೂಡಾರ ಕುರುಪುರೋಡೊಂಜಿ ಫ್ರೂಟ್ಸ್ ದೆತ್ತ ಓಪನ್ ಮಲ್ತೀರು ಅಂಚೆನೆ ಮೂಲ ಒಂಜಿ ಬಾರಿ ಪೊರ್ಲುದ ಎಂಕ್ಲ ಹಿಡ್ದು ಎಪಿಎಂಸಿ ಹಿಡ್ದು ಮಲ್ತು ಕೊರ್ರಾಗ ಐಜಿ ನಾಂಡೆಲ್ಲ 6 ಐಕ್ ಖರ್ಚು ಮಲ್ತದು ಬಾರಿ ಪೊರ್ಲುದ ಒಂಜಿ ಅಂಗಡಿ ಮಲ್ತದು ಅರೆಗ್ ವ್ಯಾಪಾರ ಬರ್ತು ಬಿಲೆಕ ಆವೋಡು ಅಂಚೆನೆ ಅರ್ನ 6 ಘನಾತ್ ದೇವರನ್ನು ಎತ್ತರದ ಮಟ್ಟ ಕೊನೋಡು ಪಣದು ದೇವರೇಡ ಪ್ರಾರ್ಥನೆ ಮಾಡ್ತಾರೆ. ಅನಂತರ ಬೈಕಂಪಾಡಿಯ ಎಪಿಎಂಸಿ ಟ್ರೇಡ್ ಅಸೋಸಿಯೇಷನ್ ಅಧ್ಯಕ್ಷರಾದ ಭರತ್ ರಾಜ್ ಅವರು ಮಾತನಾಡಿ, ಒಂದು ಹೊಸ ಹುಮ್ಮಸ್ಸಿನೊಂದಿಗೆ ಯುಬಿ ಫ್ರೂಟ್ಸ್ ಮಳಿಗೆಯನ್ನ ಅಬ್ದುಲ್ ಕುಂಜಿ ಅವರು ಆರಂಭಿಸಿದ್ದಾರೆ. ಹಣ್ಣು ಹಂಪಲು ಜೊತೆಗೆ ಈರುಳ್ಳಿ ವ್ಯಾಪಾರವನ್ನ ಕೂಡ ಮಾಡುತ್ತಾರೆ. ಅವರ ವ್ಯಾಪಾರ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಹಾರೈಸಿದರು. ಇನ್ನು ನಾವು ಯುಬಿ ಫ್ರೂಟ್ಸ್ ಕಳೆದ 2 ವರ್ಷಗಳ ಯುಬಿ ಫ್ರೂಟ್ಸ್ನವರು ಹಣ್ಣಿನ ವ್ಯಾಪಾರವನ್ನು ಮಾಡಿಕೊಂಡು ಬಂದಿರ್ತಾರೆ. ತಾತ್ಕಾಲಿಕವಾಗಿ ಅವರ ಅಂಗಡಿ ಸ್ಥಳಾಂತರಗೊಂಡು ಇಂದು ಹೊಸ ಅಂಗಡಿಯ ಒಂದು ಹುಮ್ಮಸ್ಸಿನೊಂದಿಗೆ ಯುಬಿ ಫ್ರೂಟ್ಸ್ ಇನ್ನೊಂದು ತರಕಾರಿ ಜೊತೆ ಏನು ಓನಿಯನ್ನ ವ್ಯಾಪಾರವನ್ನು ಕೂಡ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರ ವ್ಯಾಪಾರ ಇನ್ನಷ್ಟು ಅಭಿವೃದ್ಧಿಯಾಗಲಿ. ಇನ್ನೂ ಕೂಡ ಗುರುಪುರದಲ್ಲಿ ಹಾಗೂ ಕಲ್ಲಾಪಿನಲ್ಲಿ ಅವರ 2-3 ಶಾಖೆಗಳು ಉಂಟು. ಇವರ ನೇತೃತ್ವದಲ್ಲಿ ಜನರಿಗೆ ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ನಿಯಮಿತ ದರದಲ್ಲಿ ಹೋಲ್ಸೇಲ್ ದರದಲ್ಲಿ ಇವರು ಕೊಡ್ತಿದ್ದಾರೆ. ಇನ್ನೂ ಕೂಡ ಮುಂದಕ್ಕೆ ಅಂತಹ ವ್ಯಾಪಾರವನ್ನು ಮಾಡ್ತಾ ಇವರಿಗೆ ದೇವರ ಆಶೀರ್ವಾದ ಹಾಗೂ ಗ್ರಾಹಕರ ಸಂಪೂರ್ಣ ಸಹಕಾರ ಇರಲಿ ಅಂತ ಹೇಳ್ತಾ, ಇದೇ ವೇಳೆ ಯುಬಿ ಫ್ರೂಟ್ಸ್ನ ಮಾಲಕರಾದ ಅಬ್ದುಲ್ ಕುಂಜಿ ಅವರು ಮಾತನಾಡಿ, ಸುಮಾರು 2 ವರ್ಷದಿಂದ ವ್ಯಾಪಾರ ನಡೆಸಿಕೊಂಡು ಬರ್ತಿದ್ದೇವೆ. ಎಪಿಎಂಸಿ ಅಧ್ಯಕ್ಷರಾದ ಕೃಷ್ಣರಾಜ್ ಹೆಗಡೆಯವರ ಮುತುವರ್ಜಿಯಲ್ಲಿ ಇಲ್ಲಿನ ಮಾರುಕಟ್ಟೆ ಅಭಿವೃದ್ಧಿ ಕಾಣುತ್ತಿದೆ ಎಂದ ಅವರು, ಯುಬಿ ಫ್ರೂಟ್ಸ್ ಮಳಿಗೆಯಲ್ಲಿ ಎಲ್ಲಾ ತರಹದ ಹಣ್ಣು ಹಂಪಲುಗಳು ಸಿಗಲಿವೆ. ಹೋಲ್ಸೇಲ್ಗೆ ಹಣ್ಣು ಹಂಪಲುಗಳನ್ನು ಮಾರಾಟ ಮಾಡುತ್ತೇವೆ. ಮಾತ್ರವಲ್ಲದೆ ಫೋನ್ ಮುಖಾಂತರ ಆರ್ಡರ್ ಮಾಡಿದ್ರೂ ಕೂಡ ಅವರಿದ್ದ ಸ್ಥಳಕ್ಕೆ ತಲುಪಿಸುವ ವ್ಯವಸ್ಥೆಯನ್ನ ಮಾಡುತ್ತೇವೆ ಎಂದು ಹೇಳಿದರು. ಈಗ ನಮ್ಮಲ್ಲಿ ನಮ್ಮ ಗೋಡೌನಲ್ಲಿ ಅಂದರೆ ಎಪಿಎಂಸಿಯಲ್ಲಿ ನಮ್ಮಲ್ಲಿ ಎಲ್ಲ ಥರದ ಹಣ್ಣು ಹಂಪಲುಗಳು ಇದೆ. ಪೈನಾಪಲ್ ಇದೆ, ಮಸ್ಕ್ ಮಿಲನ್ ಇದೆ, ವಾಟರ್ ಮಿಲನ್ ಇದೆ, ಮುಸಂಬಿ ಇದೆ, ಆ್ಯಪಲ್ ಇದೆ, ಪ್ಯಾರಲ್ ಇದೆ, ದಾಳಿಂಬೆ ಇದೆ, ಪಪ್ಪಾಯಿ ಇದೆ. ಅದೇ ರೀತಿ ಹಲವಾರು ರೀತಿಯ ಹಣ್ಣು ಹಂಪಲುಗಳು ನಮ್ಮ ಒಂದೇ ಗಾರ್ಡನಲ್ಲಿ ಸಿಗ್ತದೆ. ಒಂದು ಮತ್ತು ಇದನ್ನು ನಾವು ಯಾರಾದರೂ ನಮಗೆ ಫೋನ್ ಮುಖಾಂತರ ಏನು ಆರ್ಡ್ರ್ ಮಾಡಿದರೆ ಒಂದು ಅಬೌವ್ 1000 ರೂಪೀಸ್ನಲ್ಲಿ ನಾವು ಅವರ ಸ್ಪಾಟಿಗೆ ಡೆಲಿವರಿ ಮಾಡ್ತೇವೆ. ಮತ್ತು ಹೋಲ್ಸೇಲ್ ಆಗಿ ತುಂಬ ಬರ್ತಾರೆ, ಹೋಲ್ಸೇಲ್ ಆಗಿ ಕೂಡ ಕೊಡ್ತೇವೆ. ಆಮೇಲೆ ರಿಟೇಲ್ನವರಿಗೆ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ 1-2 ಇಲ್ಲಿಗೆ ಬರ್ತಾರೆ, ಬಂದು 1 kg 2 kg ಕೇಳಿದರೆ ಅದನ್ನು ನಾವು ಕೊಡುವಂಥದ್ದಲ್ಲ. ಆದರೂ ಕೂಡ ಅವರನ್ನು ಬೇಸರ ಮಾಡುವುದು ಬೇಡ ಅಂತೇಳಿ ಅವರಿಗೂ ಕೂಡ ಇಷ್ಟದನ್ನು ಕೊಡ್ತಾ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಬದ್ರುದ್ದೀನ್ ಅಸಾರಿ, ಬೈಕಂಪಾಡಿ ಎಪಿಎಂಸಿಯ ಟ್ರೇಡ್ ಅಸೋಸಿಯೇಷನ್ ಸೆಕ್ರೆಟರಿ ಬಿಕೆ ಇಮ್ತಿಯಾಜ್, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ವರುಣ್ ಚೌಟಾ, ಬೈಕಂಪಾಡಿ ಎಪಿಎಂಸಿಯ ಸೆಕ್ರೆಟರಿ ಮಹಮ್ಮದ್ ರಾಘವ್ ಶೆಟ್ಟಿ, ಎಪಿಎಂಸಿಯ ನಾಮನಿರ್ದೇಶಿತ ಸದಸ್ಯ ಪ್ರವೀಣ್ ಕುಮಾರ್, ಎಪಿಎಂಸಿಯ ಟ್ರೇಡ್ ಅಸೋಸಿಯೇಷನ್ ಅಡ್ವೈಸರ್ ಶರೀಫ್ ಮೂಗನ್ ಕೊಟ್ಟೂರು ಮೊದಲಾದವರು ಉಪಸ್ಥಿತರಿದ್ದರು. ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ಸ್ಥಳಾಂತರಿತ ನೂತನ ರಕಂ ಮಳಿಗೆ ಶುಭಾರಂಭಗೊಂಡಿದ್ದು, ಅಬ್ದುಲ್ ಕುಂಜಿ ಮಾಲಕತ್ವದಲ್ಲಿ ಜನತೆಗೆ ಉತ್ತಮ ಸೇವೆಯನ್ನ ನೀಡಲು ಸಜ್ಜಾಗಿದ್ದಾರೆ. ಯುಬಿ ಫ್ರೂಟ್ಸ್ ಮಳಿಗೆಯಲ್ಲಿ ಎಲ್ಲಾ ಬಗೆಯ ಹಣ್ಣುಗಳು ಒಂದೇ ಗೋಡೌನ್ನಲ್ಲಿ ದೊರಕಲಿದೆ. ಮಾತ್ರವಲ್ಲದೆ ಹಣ್ಣು ಹಂಪಲುಗಳು ಬೇಕಿದ್ದಲ್ಲಿ ಫೋನ್ ಮೂಲಕ ತಿಳಿಸಿದ್ರೆ ಸ್ಥಳಕ್ಕೆ ತಲುಪಿಸುವ ವ್ಯವಸ್ಥೆಯನ್ನ ಕೂಡ ಮಾಡುತ್ತಾರೆ. ಶರಸಾದ್ಯ ವಿ4 ನ್ಯೂಸ್ ಮಂಗಳೂರು.